ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇನ್ ಕೊರಟಗೆರೆ ಪ್ರಿಯದರ್ಶಿನಿ ಫಾರ್ಮಸಿ ಕಾಲೇಜ್ ಅಂಡ್ ಪಿಜಿ. ಒಂದು ಕಾಲೇಜಿನಲ್ಲಿ ಯಾರು ಯಾವಾಗ ಬೇಕಾದರೂ ಬರಬಹುದು, ಯಾವಾಗ ಬೇಕಾದರೂ ಹೋಗಬಹುದು. ನೀವು ಈ ಕಾಲೇಜಿಗೆ ಬರುವ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಸಮಯದಲ್ಲಿ ಬಂದರೆ ಸಾಕು. ಲಕ್ಷ ಲಕ್ಷ ದುಡ್ಡು ಕೊಟ್ಟರೆ ನಿಮ್ಮ ಕೈಗೆ ಸಿಗುತ್ತೆ ಬಿ ಫಾರ್ಮ್, ಡಿ ಫಾರ್ಮ್ ಸರ್ಟಿಫಿಕೇಟ್. ಈ ಕಾಲೇಜ್ಗೆ ಯಾವುದೇ ಭದ್ರತೆ ಇಲ್ಲ. ಸಿಸಿ ಕ್ಯಾಮೆರಾಗಳಲ್ಲಿ ಸೆಕ್ಯೂರಿಟಿ ಅಂತೂ ಮೊದಲೇ ಇಲ್ಲ. ಈ ಕಾಲೇಜಿನಲ್ಲಿ ಓದುವ ಹೆಣ್ಣು ಮಕ್ಕಳು ಇರುವ ಜಾಗದಲ್ಲಿ ಗಂಡು ಮಕ್ಕಳು ಕೂಡ ಇರಬಹುದು. ಈ ಕಾಲೇಜುಗಳಿಗೆ ಗೇಟ್ಗಳಿವೆ, ಆದರೆ ಕಾಂಪೌಂಡ್ ಇಲ್ಲ. ಈ ಕಾಲೇಜ್ ಒಳಗೆ ಎಲ್ಲವೂ ಕುಲ್ಲಂ ಕುಲ್ಲ. ಈ ಕಾಲೇಜು ಪ್ರಾಂಶುಪಾಲನಿಗೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಬೆಂಬಲವಿದೆ. ಕಾಲೇಜಿನ ಪ್ರಾಂಶುಪಾಲರಿಗೆ ಹೊರ ರಾಜ್ಯದಿಂದ ಬರುವ ವಿದ್ಯಾರ್ಥಿಗಳೇ ಟಾರ್ಗೆಟ್. ಕುಡಿದ ಅಮಲಿನಲ್ಲಿ ಮಧ್ಯರಾತ್ರಿ ಬರುವ ವಿದ್ಯಾರ್ಥಿಗಳು. ಇಲ್ಲಿರುವ ವಿದ್ಯಾರ್ಥಿಗಳಿಗೆ ಎಲ್ಲ ಅಭ್ಯಾಸಗಳು ಇವೆ. ಇಲ್ಲಿನ ವಿದ್ಯಾರ್ಥಿನಿಯರು ಒಂದೇ ಪಿಜಿಯಲ್ಲಿ ಕೂಡ ಇರಬಹುದು. ಮೇಲ್ಭಾಗದಲ್ಲಿರುವ ರೂಮ್ಗಳಲ್ಲಿ ಗಂಡು ಮಕ್ಕಳು, ಕೆಳಭಾಗದಲ್ಲಿರುವ ರೂಮ್ಗಳಲ್ಲಿ ಹೆಣ್ಣು ಮಕ್ಕಳು. ಯಾರು ಯಾವಾಗ ಯಾವ ರೂಮಿಗೆ ಬೇಕಾದರೂ ಹೋಗಬಹುದು. ಹೇಳುವವರಿಲ್ಲ, ಕೇಳುವವರಿಲ್ಲ. ಇವರಿಗೆ ಹಣ ಬಂದರೆ ಸಾಕು. ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನಾವು ನೆಕ್ಕಿದ್ರೆ ಸಾಕು ಅನ್ನೋ ಕಾಲೇಜಿನ ಸಿಬ್ಬಂದಿ ವರ್ಗ. ಅಸಲಿಗೆ ಈ ಕಾಲೇಜು ಇರೋದಾದ್ರೂ ಎಲ್ಲಿ ಗೊತ್ತಾ? ನಮ್ಮ ತುಮಕೂರು ವಾಹಿನಿಯ ರಹಸ್ಯ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವ ದೃಶ್ಯಗಳು ನಿಮ್ಮ ಮುಂದೆ. ವೈದ್ಯಕೀಯ ಶಿಕ್ಷಣ ಸಚಿವರು ಏನು ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಿದೆ. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ನೀವು ಮ್ಯಾನೇಜ್ಮೆಂಟ್ ಸರ್? ಸರ್ ನೀವು ಮ್ಯಾನೇಜ್ಮೆಂಟ್ ನೀವು ಕಷ್ಟ ಮ್ಯಾನೇಜ್ಮೆಂಟ್ ಸರ್? ನೀವು ಮ್ಯಾನೇಜ್ಮೆಂಟ್ ಸುಮ್ಮನೆ ನಾವು ಮ್ಯಾನೇಜ್ಮೆಂಟ್ ವಿಚಾರಿಸ್ತೀವಿ. ಅಲ್ಲ, ಸುಮ್ಮನೆ ಬಂದು ಈಗ ಮಕ್ಕಳೆಲ್ಲ ಏನು ಅನ್ಕೊಳ್ಳೋದು, ಸುಮ್ಮನೆ ಸ್ಟೂಡೆಂಟ್ಗಳಿಗೆ ನಾವು ಅವ್ರಿಗೆ ತೊಂದರೆ ಕೊಡ್ತಾ ಇಲ್ಲ. ಮಾಹಿತಿ ಸರ್ ನಾವು ತೊಂದರೆ ಕೊಡ್ತಾ ಇಲ್ಲ ಸರ್. ಅವ್ರಿಗೆ ಕರೀಲಿ. ಪ್ರಿನ್ಸಿಪಲ್ ವಾರ್ಡನ್ ಆಗಿದೆ. ಎಲ್ಲಿದ್ದಾರೆ? ಪ್ರಿನ್ಸಿಪಲ್ ಎಲ್ಲಿದ್ದಾರೆ? ನಿಮ್ದೇ ಸಾಮ್ರಾಜ್ಯ ಅಂತ ಇಲ್ಲಿ ಸಾಮ್ರಾಜ್ಯ ನಾವು ಸಾಮ್ರಾಜ್ಯಗಳು ನಮ್ಮ ಮನೆಗೆ ನಾವೇ ಸಾಮ್ರಾಜ್ಯರಾಗಕ್ಕಲ್ಲ, ರಾಜ್ಯರಾಗಕ್ಕಲ್ಲ. ಇಲ್ಲಿ ಬೇರೆ ರಾಜ್ಯರಾಗಕ್ಕಾಗ್ತೈತಾ? ನಿಮ್ದೇ ಅಂತೆಲ್ಲ ಪೂರ್ತಿ ಇಲ್ಲಿ. ನಮ್ಮ ಹೆಸರಿಗೆ ಎಲ್ಲ ಅಗ್ರಿಮೆಂಟ್ ಆಗಿ ರಿಜಿಸ್ಟರ್ ಆಗಿ ಎಲ್ಲ ಇದಾಗೈತೆ. ಮತ್ತೆ ಯಾಕೆ ಮಾತಾಡ್ತಿದ್ದೆ ನೀನು? ಅಗ್ರಿಮೆಂಟ್ ಮಾತಾಡ್ತಿದ್ರಾ? ಈಗ ಇಲ್ಲಿ ವರ್ಕ್ ಮಾಡ್ತಿದೀವಿ ಅಂದ್ರೆ ಅಣ್ಣ, ಈಗ ಕೇಳೋದು ಏನಣ್ಣ ಮಾಹಿತಿ ಅದನ್ನ ಕೇಳಿ ಈ ತರ ಯಾರಿದ್ದೀರಿ ಮಾಹಿತಿ ಏನು ಅಂತ ಮಾಹಿತಿ ನಾವೇ ಬಂದು ಕೇಳಿದ್ರೆ ಏನೇನು ಕಟ್ಟೋದು? 170 ಅಂತ ಕಟ್ಟೋದು ಬರೀ ಬಿಲ್ಡಿಂಗಿಗೆನಾ? ಲೈಸೆನ್ಸ್ ಆಗಿದೆಯಾ? ಲೈಸೆನ್ಸ್ ಕಟ್ಟಡ ಲೈಸೆನ್ಸ್ ಎಲ್ಲಕ್ಕೂ ಕಟ್ಟಡ ಲೈಸೆನ್ಸ್ ಕಟ್ಟಡ ಲೈಸೆನ್ಸ್ ಅವೆಲ್ಲ ಈಗ ಅದಕ್ಕೆ ಜೆರಾಕ್ಸ್ ಮಾಡ್ತಾ ಇದೀವಿ. ಸೆಟ್ ಮಾಡ್ತೀವಿ. ಇಲ್ಲಿ ಕೂತ್ಕೊಂಡಿಲ್ಲ, ಹೊರಗಡೆ ಕೂತ್ಕೊಂಡು ಕೇಳಿದ್ವಿ. ಅಲ್ಲ ಈಗ ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ ಕಟ್ಟಡ ಲೈಸೆನ್ಸು, ಎಸ್ಟೇಟು, ನಾವು ಕಂದಾಯ ಕಟ್ಟಿರೋದು, ಆಮೇಲೆ ಎಲ್ಲಾನು ಒಂದು ಜೆರಾಕ್ಸ್ ಮಾಡ್ತಾ ಇದೀವಿ. 2 ಸೆಟ್ ಮಾಡಿಸ್ತಾ ಇದೀನಿ. ಅದಕ್ಕೆ ಈಗ ಅವ್ರು ಹೇಳಿರು ಹಿಂಗೆ ಯಾರ ನಮಗೆ ಮಾಹಿತಿ ಈಗ ಹಾಕೊಂಡಿದ್ದಾರೆ ಅದು ಇದು ಅಂತ. ಸರಿ ಮೇಡಮ್ ಮಾಹಿತಿ ಕೊಡ್ತೀವಿ. ಅವ್ರು ಹಾಕಿರೋದು ಅದಕ್ಕೆ ಸರಿ ಮೇಡಮ್ ಮಾಹಿತಿ ಅದಕ್ಕೆ ಈಗ ಅವ್ರಿಗೆ ಕೊಡ್ತೀವಿ. ಇಲ್ಲ ನೀವು ಅವ್ರ ಕಡೆಯಿಂದ ಇಲ್ಲೇ ಕೊಡಿ ಅವ್ರಿಗೆ ಕಟ್ಟಡ ಲೈಸೆನ್ಸ್ ಐತೆ. ಎಲ್ಲೊಂದು 12 ಜನ ಇದ್ದಾರೆ ಅಷ್ಟೇ. ಮೇಲೆ ಇನ್ನು ಅಲ್ಲಿಗೆ ಒಂದು 60ರಿಂದ 70 ಜನ ಇರ್ಬೋದು. ಕೇಳಿ, 70 ಜನ ಲೇಡೀಸ್ ಇದ್ದಾರೆ, ಅಲ್ಲಿ 15 ಜನ ಇದ್ದಾರೆ. ಅವರು 80 ಜನ ನಮಗೆ ಅವ್ರು ಹೇಳಿರೋದು ಬರೀ 27 ಜನ ಅಧಿಕೃತವಾಗಿ ಮಾಹಿತಿ ಕೊಟ್ಟಿರೋದು. ಏನಿದು? ಹೌದು, ಈಗ ಎಕ್ಸಾಮ್ ಅಲ್ಲವರ ಬಂದಿದ್ರೆ ರೆಗ್ಯುಲರ್ ಅಂತಂದ್ರೆ ಒಂದು 25-30 ಜನ ಅಷ್ಟೇ. ಎಕ್ಸಾಮ್ ಬಗ್ಗೆ ಈಗ ರಾಜಲಕ್ಷ್ಮಿ ಹೆಣ್ಮಕ್ಳು ನಾವು ಫ್ರೆಂಡ್ಸ್ ಇವ್ರ ಜೊತೆ ಇರ್ತೀವಿ ಅಂತ ಬರ್ತಾರೆ. ಅವ್ರನ್ನ ಕೂಡ ಎಕ್ಸಾಮ್ ಬಗ್ಗೆ ಮಾತಾಡಬಾರ್ದು ಅಂತ. ಎಕ್ಸಾಮ್ ಬಗ್ಗೆ ಬೇರೆ ಇದೆ, ನಿಮ್ಮ ಹತ್ರ ಚರ್ಚೆ ಮಾಡೋದು ಪ್ರಯೋಜನ ಇಲ್ಲ. ಅನ್ಸಿದ್ರೆ ಬರೀ ಇಲ್ಲ ಏನೋ ಒಂದು ಕೊಪ್ಪು ಇಲ್ಲ ಬಿಡು ಹೋಗಲ್ಲ. ಇಲ್ಲ ಬರೀ ಇಲ್ಲ ಲೋಕಾಯುಕ್ತ ಬರಕ್ಕೆ ಬರಲ್ಲ. ಕ್ಯಾಂಪಸ್ ಏನಂದ್ರೆ ಈಗ ಸುಮ್ಮನೆ ಈಗ
ಏನೋ ಅಲ್ಪ ಸ್ವಲ್ಪ ಬೆಳೆದೈತೆ. ಈಗ ನಮ್ಮ ಕೊಡಗೇರಾಗ ಒಂದು ಹೆಸರೈತೆ ಎಲ್ಲ ಏನ್ ಪ್ರಯೋಜನ? ತಾಳಪ್ಪ ಅಲ್ಲ, ಅವ್ರು ಒಂದ್ ಹೇಳೋದು ಈಗ ಏನೈತೆ ಅಕಸ್ಮಾತ್ ಇದ್ರವರೆಗೂ ಈಗ ಕೆಟ್ಟ ಹೆಸರು ಇರ್ಬೋದೆಲ್ಲ ಒಪ್ಕೊಳ್ಳೋಣ. ಅಕಸ್ಮಾತ್ ನಿಮ್ಮ ಅನ್ಸಿಕೆಗೆ ಈಗ ನಿಮ್ಮ ಅನ್ಸಿಕೆ ಒಂದು ಕರೆಕ್ಟ್ ಆಯ್ತು ಹರೀಶಣ್ಣ, ನಿಮ್ಮ ಅನ್ಸಿಕೆಯಲ್ಲಿ ಲೀಗಲ್ ಆಗಿ ನಡೀತಾ ಇದೆಯಾ? ನಡೀತಾ ಇದೆ. ಈಗ ಒಪ್ಕೊಂಡ್ರೆ ಅವ್ರು ಅಲ್ಲಿರೋದ್ರಿಂದ ಈಗ ಒಪ್ಕೊಂಡ್ರೆ ಈಗ ಮತ್ತೀಗ ತಪ್ಪುಗಳು ಆಗವೆ ಅಲ್ಲ ನಮ್ಮವೆಲ್ಲ. ಈಗ ಅವನು ಈಗ ಏನಿಲ್ಲ ಅಂದ್ರೆ ಅವ್ನು ಸತ್ತಿರೋದೇ ಒಂದು ದೊಡ್ಡ ತಪ್ಪು ಅನ್ನಂಗೆ ಆಗುತ್ತೆ. ಇವತ್ತಿಂದ ಅಲ್ಲ, ಅವತ್ತಿಂದ ನಾವು ಸರಿ ಚೂರು ಎಳೆಯೋಣ ಅಂದ್ರೆ ಅದು ತಪ್ಪೆ. ಜೂ ಆದ್ರೂ ಅಷ್ಟೇ, ಎಳೆಯೋಣ ಅಂದ್ರೂ ಅಷ್ಟೇ ತಪ್ಪೇನೆ. 1 ಕೋಟಿ ದುಡ್ಡು ಹೋಗ್ಬಿಟ್ರೆ ಬೇರೆನಾಗಲ್ಲ, ಒಂದು ಜೀವ ಹೋಯ್ತು ಅಂದ್ರೆ ಬೆಲೆ ಏನು? 1 ಕೋಟಿ ರೂಪಾಯಿ ದುಡ್ಡು ತಗೊಂಡಾಗ ಎಲ್ಲರೂ ಹಾಕೋರ್ಬೇಕಾದ್ರೆ ದುಡ್ಡು ಜೀವ ಅವನದು ಜೀವನೇ, ನಮ್ದು ಜೀವನೇ, ನಮ್ಮ ಮಕ್ಕಳದ್ದು ಜೀವನೇ, ಅವ್ರದ್ದು ಜೀವನೇ. ಜೀವದ ಬಗ್ಗೆ ನಿಮ್ಮ ಒಟ್ಟಾಗಿ ಫಾರ್ಮಸಿ ಕಾಲೇಜ್ ನಂಬ್ಕೊಂಡು ದಾದರ್ ಬಿಟ್ಟ ಅಲ್ವಾ? ನಿಮ್ಮ ಅನ್ಸಿಕೆಗೆ ಈಗ ನಿಮ್ಮ ಅನ್ಸಿಕೆ ಒಂದು ಕರೆಕ್ಟ್ ಆಯ್ತು ಹರೀಶಣ್ಣ, ನಿಮ್ಮ ಅನ್ಸಿಕೆಯಲ್ಲಿ ಲೀಗಲ್ ಆಗಿ ನಡೀತಾ ಇದೆಯಾ? ನಡೀತಾ ಇದೆ. ಈಗ ಒಪ್ಕೊಂಡ್ರೆ ಅವ್ರು ಅಲ್ಲಿರೋದ್ರಿಂದ ಈಗ ಒಪ್ಕೊಂಡ್ರೆ ಈಗ ಮತ್ತೀಗ ತಪ್ಪುಗಳು ಆಗವೆ ಅಲ್ಲ ನಮ್ಮವೆಲ್ಲ. ಈಗ ಅವನು ಈಗ ಏನಿಲ್ಲ ಅಂದ್ರೆ ಅವ್ನು ಸತ್ತಿರೋದೇ ಒಂದು ದೊಡ್ಡ ತಪ್ಪು ಅನ್ನಂಗೆ ಆಗುತ್ತೆ. ಇವತ್ತಿಂದ ಅಲ್ಲ, ಅವತ್ತಿಂದ ನಾವು ಸರಿ ಚೂರು ಎಳೆಯೋಣ ಅಂದ್ರೆ ಅದು ತಪ್ಪೆ. ಜೂ ಆದ್ರೂ ಅಷ್ಟೇ, ಎಳೆಯೋಣ ಅಂದ್ರೂ ಅಷ್ಟೇ ತಪ್ಪೇನೆ. 1 ಕೋಟಿ ದುಡ್ಡು ಹೋಗ್ಬಿಟ್ರೆ ಬೇರೆನಾಗಲ್ಲ, ಒಂದು ಜೀವ ಹೋಯ್ತು ಅಂದ್ರೆ ಬೆಲೆ ಏನು? 1 ಕೋಟಿ ರೂಪಾಯಿ ದುಡ್ಡು ತಗೊಂಡಾಗ ಎಲ್ಲರೂ ಹಾಕೋರ್ಬೇಕಾದ್ರೆ ದುಡ್ಡು ಜೀವ ಅವನದು ಜೀವನೇ, ನಮ್ದು ಜೀವನೇ, ನಮ್ಮ ಮಕ್ಕಳದ್ದು ಜೀವನೇ, ಅವ್ರದ್ದು ಜೀವನೇ. ಜೀವದ ಬಗ್ಗೆ ನಿಮ್ಮ ಒಟ್ಟಾಗಿ ಫಾರ್ಮಸಿ ಕಾಲೇಜ್ ನಂಬ್ಕೊಂಡು ದಾದರ್ ಬಿಟ್ಟ ಅಲ್ವಾ? ಇದು ನಂಬ್ಕೊಂಡು ಬಿಡು, ಏನೋ ನನ್ನ ಮಗ ಬರೀತಾರೆ ಅಂತ ಅವ್ರ ಅಪ್ಪ ಅಮ್ಮ ಕಳ್ತಿದ್ರು. ಸೇಫ್ಟಿ ಇಟ್ಕೋಬೇಕಾದ್ರೆ ನಮ್ಮ ಜವಾಬ್ದಾರಿ. ಫಾರಿನಿಂದ ಕರ್ಕೊಂಡ್ಬಂದಿರ್ತಲ್ಲ, ಔಟ್ ಆಫ್ ಸ್ಟೇಟ್ ಇರಲ್ಲ, ಅವ್ರನ್ನ ನೋಡಬೇಕು. ಹುಡುಗರು ಮೊದಲೇ ಹುಡುಗರು ಹೆಣ್ಮಕ್ಳು ಅವೆಲ್ಲ ಏಜ್ ಆಗಿರ್ತವೆ, ಒಂದಕ್ಕೂ ಇಡ್ತಾ ಇರಲ್ಲ, ಎಲ್ಲ ಓದ್ತವೆ, ಎಲ್ಲ ಬರ್ತವೆ, ಎಲ್ಲ ಹೋಗ್ಬಿಡ್ತವೆ. ಆ ರೆಸ್ಪಾನ್ಸಿಬಿಲಿಟಿ ಯಾರು? 3 ದಿವಸದಿಂದ ಬಂದ್ರು. ಇವತ್ತು ಮನೆ ಇಷ್ಟಿಲ್ಲ, ಹೊತ್ತು ಸಿಕ್ಕಿದ್ರೆ ನಿಮ್ಮ ಹತ್ರ ಮಾತಾಡ್ಬೋದಾಗಿತ್ತು. ನೆನ್ನೆನೂ ಬಂದ್ವಿ, ಬರಲ್ಲ, ಏನು ಮಾಡೋದು? ನೆನ್ನೆನೂ ಬಂದಿದ್ವಿ, ಮೊನ್ನೆ ಬಂದಿದ್ವಿ. ಬಂದು ಸುಮ್ಮನೆ ಹೋಗ್ತಾರ ಪ್ರಿನ್ಸಿಪಲೇ ಇದ್ರು ನಿನ್ನೆ. ಹಂಗಾಗಿ ನಾನು ಹೇಳೋದೇನು ಗೊತ್ತಾ, ಸುಮ್ಮನೆ ಒಂಥರ ಒಂದು ಕಡೆ ರಿಕ್ವೆಸ್ಟ್, ಒಂದು ಕಡೆ ಏನೇ ಇದ್ರು ಅಕಸ್ಮಾತು ಈಗ ಏನಿದೆ, ಈಗ ನೀವು ಈಗ ಹಿಂಗೆ ಇರಬೇಕು ಅಂತ ಬೇಕಾದ್ರೆ ಸ್ಕೇಲ್ ಹಾಕೊಟ್ರೆ ನಿಮ್ಮ ಲೆಕ್ಕಾಚಾರಾಗೆ ನಡೆಸಲ್ಲ. ನಾವು ಗೈಡ್ಲೈನ್ಸ್ ಕೊಡೋರಲ್ಲ, ನಿಮಗೆ ತಪ್ಪು ಸರ್ಕಾರದ ಏನಿದೆಯಾ ಪಾಲನೆ ಮಾಡ್ಬೇಕಷ್ಟೇ. ಒಂದು ಮಾತು ಮಾತಾಡಿಲ್ಲ, ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ. ಸರ್ಕಾರದ ಏನಿದೆಯಾ ಅದನ್ನ ಪಾಲನೆ ಮಾಡ್ರಿ ಅಂತ ಹೇಳ್ತೀವಿ ಅಷ್ಟೇ. ನಾವು ನಮ್ಮ ಗೈಡ್ಲೈನ್ಸ್ ಮಾಡಿ ಅಂತ ಹೇಳ್ತಾರೆ. ಅಲ್ವಾ? ನನಗೆ ನಾವ್ಯಾರು ನಿಮ್ ಗೈಡ್ಲೈನ್ಸ್ ಕೊಡಕ್ಕೆ? ಕೈ ಅಂತ ಇಶ್ಯೂ ಮಾಡ್ಬಿಟ್ಟು ಬಿಟ್ರೆ ಇಷ್ಟಾದ್ರೂ ಏನು ಕತ್ತೆ ಕಾಯ್ತಿದ್ದೀರಾ ಅಂತ ಕೇಳ್ತಾರೆ ಪಬ್ಲಿಕ್. ಏನು ಹೇಳ್ಬೇಕು ಅದಕ್ಕೆ? ಏನು ಹೇಳ್ಬೇಕು? ಇದನ್ನೆಲ್ಲ ನಾನು ಹೇಳ್ತಿಲ್ಲ, ಇದೆಲ್ಲ ಉದಾಹರಣೆ ಅವ್ರು ಹೇಳಿದ್, ಪಬ್ಲಿಕ್ ಹೇಳಿದ್ದು. ಹಂಗೆ ಹಿಂಗೆ ಆಯ್ತು. ಒಂದು ಅಕ್ಷರ ಹೇಳಿರು, ಯಾರು ಹೇಳಿರು? ನಾಗರಾಜ್ ಸರ್ ಏನು ಹೇಳಿರು ಅಂದ್ರೆ ಟೀ ಅಂಗಡಿ ತಾವು ಹಿಂಗೆ ಕೊಂಡಿರ್ತಾರೆ ಅನ್ಕೊಂಡಿದ್ದೆ. ನಾನು ಹೇಳಿದೆ 10:30 ಆದ್ರೂ ಕೊಂಡಿರ್ತಾರೆ ಅಂತ ನಾನು ಹೇಳಿದೆ. ಸರ್ ಟೀ ಅಂಗಡಿ ಮುಚ್ಚಕ್ಕಾಗಲ್ವ? ಈ ಟೀ ಅಂಗಡಿ ತೆಗೆದ್ರೆ ಹುಡುಗರು ಅಂತಾರೆ, ನಾವು ಹುಡುಗರು ಕಂಟ್ರೋಲ್ ಮಾಡ್ತೀವಿ. ಅಲ್ರಿ ಈಗ ನೋಡಿ, ಏನು ಗೊತ್ತಿಲ್ಲ ಮಾತಾಡ್ತೀರ ಅಲ್ರಿ. ಅವ್ರಿಗೆ ಕೇಳ್ರಿ, ಇಲ್ಲಿ ತುಮಕೂರು ಆದ್ರೂ ಮಿನಿಮಮ್ ಎಷ್ಟು ಅಣ್ಣ? 10 ಗಂಟೆ ಅಷ್ಟ. 10:30 ಆದ್ರೂ ಮತ್ತೆ ಯಾಕೆ ತೆಗಿಸ್ತೀರಿ ಅಂತ. 12:30 ಯಾರು ಬಾರಿ ಇರ್ತೈತಲ್ಲಪ್ಪ, ಎಲ್ಲಿ ಸರ್ಕಾರನೇ ಕೊಟ್ಟೈತೆ. ಅಲ್ಲಿಗೆ ಕಳಿಸ್ತೀರ ಅಲ್ಲಿಗೆ ಅಂತ. ಮತ್ತೀಗ ನೀವು ಇನ್ನೊಬ್ರದ್ದು ಹೇಳಕ್ ಹೋಗ್ಬಾರ್ದು. ನಿಮ್ಮ ತಪ್ಪನ ಮುಚ್ಕೊಳಕೋಸ್ಕರ ಇನ್ನೊಬ್ರದ್ದು ಹೇಳಕ್ ಹೋಗ್ಬಾರ್ದು. ರವಿ ಅಣ್ಣನ್ ಬಾರು 12:30 ಹೇಳಕ್ ಹೋಗ್ಬಾರ್ದು. ಕುಡಿಯಲ್ಲ ಅಂತ ಅಲ್ವಾ? ಕೆರೆ ಸುದ್ದಿ ಮಾಡ್ಬಿಟ್ಟು ಪೇಪರ್ ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿ ನಮ್ಗೆ ಅವ್ರಿಗೆ ಆಗೋದಿಲ್ಲ ಬಿಡು. ಅದ್ರ ಲೆಕ್ಕಾಚಾರ ನೀವೇನು ಕೆಲಸ ಮಾಡ್ತೀವಿ? ನಾವಿಲ್ಲೇ ಏನೋ ಹೇಳಿದ್ದು ಹೊಟ್ಟೆಪಾಡು. ಅವರು ಹೊಟ್ಟೆಪಾಡು ಹೆಂಗೆ ಕೊಡಿ, ಇಷ್ಟ ಕಷ್ಟ ಇದೆ, ಇರ್ಬೋದು. ಅದನ್ನ ನೀವು ಕಂಟ್ರೋಲ್ ಮಾಡೋದು ನಿಮಗೆ ಬಿಟ್ಟಿದ್ದು. ಅವರು ಹೊಟ್ಟೆಪಾಡು ಹೆಂಗೆ ಕೊಡಿ, ಇಷ್ಟ ಕಷ್ಟ ಇದೆ, ಇರ್ಬೋದು. ಅದನ್ನ ನೀವು ಕಂಟ್ರೋಲ್ ಮಾಡೋದು ನಿಮಗೆ ಬಿಟ್ಟಿದ್ದು. ಅದನ್ನ ಹೆಂಗ್ ಮುಚ್ಚೋದು? ಬಾರ್ ಪರ್ಮಿಷನ್ ಐತೆ ಅಂದ್ಮೇಲೆ ಅವ್ರು ಏನಕ್ಕೆ ತೆಗ್ದಿರ್ತಾರೆ? ಇವ್ರು ಕುಡಿಯಕ್ಕೆ ಹೋಗ್ತಾರೆ ಅಂತ. ಅದಲ್ಲ, ಅದು ತಪ್ಪು. ಹೋಗ್ಬೇಕು ಚಟ ಕಲ್ತಿರೋರು ವಿದ್ಯಾರ್ಥಿಗಳು ಕಲಿಬಾರ್ದು. ನಿಮ್ಮ ಅಣ್ಣ ಕೇಳೋಣ, ನಿಮ್ಮ ಹುಡುಗರನ್ನೇ ಏರಿ ಮೇಲೆ ಹೋಗ್ಕೊಂಡು ಎಣ್ಣೆ ಹೊಡಿತಾರೆ ಎಲ್ಲ ಈ ನಡುವೆ ಕಮ್ಮಿ ಅಲ್ಲಿ. ಈಗಿಲ್ಲ, ಹೊಡಿತಿರ್ತಾನೆ, ಹೊಡಿತಿರ್ತಾನೆ. ತಪ್ಪಲ್ವಾ ಅದು? ಮತ್ತೀಗ ಮಾಡ್ಕೊಂಡಿದೀವಲ್ಲ, ಮುಂಚೆ ಹುಡುಗರು ಹಂಗೆ ಇಟ್ಕೊಂಡಲ್ಲಿ. ಈಗ ಯಾರನ್ನ ಎಣ್ಣೆ ಅಂಗಡಿಯಾಗಲ್ಲಿ ಎಣ್ಣೆ ಹೊಡೆಯೋದಲ್ಲಿ ಆಚೆ ಕಡೆ ಎಲ್ಲ ನೋಡಿದ್ದೀರಾ? ಅದೇ ನಿಮ್ಮ ಪ್ರಿನ್ಸಿಪಲ್ ಹಿಡಿತ, ಅದಕ್ಕೆ ಇಲ್ಲೆಲ್ಲ ನಾವು ಕಾಣಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಸತ್ತಾವನು ಅಷ್ಟೇ ಆಗಿರೋದು. ನಿಮ್ಮ ಪ್ರಿನ್ಸಿಪಲ್ ಹೇಳಿದ್ರು, ಇಲ್ಲೆಲ್ಲ ನಾವು ಕಾಣಿಸ್ತೀವಿ, ಇಲ್ಲೆಲ್ಲ ನಾವು ಬೈತೀವಿ ಅಂತ ಹೇಳಿದ್ವಿ, ಅದಕ್ಕೆ ಹೋಗಿ ಅಲ್ಲೋದ ಸತ್ತಾವನು.
4 ಜನ ಹೋಗ್ಬೇಕಾಗಿತ್ತು ಒಬ್ಬ 4 ಜನ ನಿಮ್ಮ ಪ್ರಿನ್ಸಿಪಲ್ ಹೇಳಿರೋದು 4 ಜನ ಭಾಳ ಇತ್ತಲ್ಲ ಸಾವ್ಗ ಅವೆಲ್ಲ ಬೇಡ. ಮತ್ತೆ ಅವರೆಲ್ಲ ಹುಡುಕಿರಲ್ಲ ಅಗ್ನಿಶಾಮಕ ಬೆಂಕಿ ಹಾಕಿ ಓ ಏನಾಗುತ್ತೆ ಇಲ್ಲ ಅದು ಬ್ರೌನ್ ಕಲರ್ ಇನ್ನು ನೀರು ಸರಿಯಾಗಿ ಕಾಣಲ್ಲ ಅದು. ಅಣ್ಣ ಅದು ಬೇಂದ್ರಣ್ಣ ಕೆಳಗಡೆ ಇದೈತಣ್ಣ ಕಡಿಮೆ ಐತೆ ಉಂಡ್ಲೆ ಐತೆ ಒಳ್ಳೆ ಹೋದ್ ಕಾಲು ಬಿಟ್ರೆ ಕಚ್ಕೊಬಿಡ್ತೈತಣ್ಣ. ಈಚೆಗೆ ಬರಲ್ಲ ಅವನು. ನಾನು ಹೋಗಿದ್ದೆ ಅದಕ್ಕೆ ನೀರು ಕೆರೆ ಕೂಡಿ ಸುತ್ತಿಡಿದ್ದೀನಿ ಈಜಾಡಿದ್ದೀನಿ ನಾನು ಬೆಳಿಗ್ಗಿಂದ ಸಂಜೆವರೆಗೂ ಒಳಗಡೆ ನಾನು ಇದುವರೆಗೂ ಆ ಕೆರೆ ನೋಡಿರಲಿಲ್ಲ. ಮೊನ್ನೆ ನೋಡಿರೋದು ಹೆವಿ ಡೇಂಜರ್ ಈಜಾಡಿಲ್ಲ ಅಷ್ಟೇ ನಾವು. ಅಲ್ಲಿ ಅಂದ್ರೆ ವರ್ಷಕ್ಕೂ 2 ವರ್ಷಕ್ಕೂ ಒಂದೊಂದು ಸಾಯ್ತಾ ಹೌದು ಏನೋ ಯಾರೇ ಉಳಿಕಡೋ ಬಿದ್ದವ್ರು ಸಾಯ್ತಾರೆ, ಆತ್ಮಹತ್ಯೆಯವ್ರು ಸಾಯ್ತಾರೆ. ಇವನು ಯಾರಪ್ಪ ಇವ್ನು ಯಾರಪ್ಪ ಈಜಾಡಕ್ಕೆ ಹೋಗಿ ಸತ್ನಲ್ಲ ಅದು. ಇವ್ರು ಸಾವು ಎಲ್ಲಿಂದ ನಾವು ಬಂದಿಲ್ಲ ಸರ್. ಅದೇ ಬೇಜಾರ. ಅವ್ರ ಊರಾಗ ಒಂದು ದಿನ ಸತ್ಕೊಂಡಿದ್ರು ನಮ್ಗೆ ಬೇಜಾರು. ಮೂರ್ತಿ ಬರ್ರಿ, ಏನು ಮಾಡೋಕ್ಕಾಗಲ್ಲ, ಅದೇ ತಗೊಳ್ರಿ. ನೀ ನೋಡಿ ಇವತ್ತು ಸಂಜೆ ನೋಡು, ಇಲ್ಲ ನಿನಗೆ ಏನು ಅನಿಸ್ತು ಮಾಡಿ. ಅಲ್ಲ ನನಗೆ ಯಾಕೆ ಮಾತು ಕ್ಯಾಂಪಸ್ಸಿಗೆ ನಿನಗೆ ಅನಿಸು, ಇಲ್ಲ ಬರ್ತಾರೆ. ಇಲ್ಲ ಮಾತಾಡ್ತಿರಲಿಲ್ಲ ಅವ್ರದ್ದು ಏನು ಮಾತಾಡ್ತಾರೆ ಅವ್ರ ಕನ್ನಡ ಬರಲ್ಲ ಮಾಡಲ್ಲ ನಾನು ಅದಕ್ಕೆ ಈಗ ಅವ್ರು ಮಾತಾಡ್ತೀನಿ. ಕೇಳಿದ್ರೆ ಅವತ್ತು ನೀವು ಇದ್ರಲ್ಲ ಅವತ್ತು ಅವ್ರು ಕನ್ನಡದವ್ರು ನೋಡಪ್ಪ. ಆಯ್ತು ಆಮೇಲೆ ಆಫೀಸ್ಗೂ ಮರ ವಾರ್ಡನ್ ಏನಪ್ಪ ಹುಡುಗರು ಅಡ್ಮಿಷನ್ ಮಾಡ್ಕೊಳಲ್ಲ, ಏನೂ ಇಲ್ಲ, ಎಲ್ಲೆಲ್ಲಿಂದನೋ ಕರ್ಕೊಂಡ್ಬಂದ್ಬಿಡ್ತಾರೆ. ಕರ್ಕೊಂಡ್ಬಂದ್ಬಿಟ್ಟು ಸೂಸೈಡ್ ಬಿಟ್ ಕೊಡೋದು. 1 ತಿಂಗಳು 15 ದಿವಸ ಇರ್ತಾರೆ, 1 ತಿಂಗಳೇ ಇರೋದು. ಅದ್ರ ಮೇಲೆ ಸೂಸೈಡ್ ಬಿಟ್ ಕೊಡೋದು, ಕಳ್ಸೋದು. ಎಲ್ಲ ಫುಲ್ ಸುಳ್ಳು ಸರ್ಟಿಫಿಕೇಟ್. ವರ್ಷಾನ್ಗಟ್ಲೆ ಯಾರು ಇಲ್ಲಿ ಓದೋದಿಲ್ಲ, ಮಾಡೋದಿಲ್ಲ, ಬರೋದು ಹೋಗೋದು, ಸೂಸೈಡ್ ಬಿಟ್ ಕೊಡೋದು. 1 ತಿಂಗಳು ಬರ್ತಾರೆ, 20 ದಿನ ಬರ್ತಾರೆ ಅಷ್ಟೇ. 20 ದಿನ ಒಂದು 30 ದಿನ ಎಕ್ಸಾಮ್ ಟೈಮ್ ಬರೋದು, ಏನು ಬರೆಸ್ತಾರೋ ಏನು ಮಾಡ್ತಾರೋ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕಳಿಸೋದು. ಎಲ್ಲೆಲ್ಲಿಂದ ಬರ್ತಾರೆ, ಮಹಾರಾಷ್ಟ್ರ, ಒಂದೊಂದು ದೇಶ ಅಲ್ಲ, ಆಲ್ ದೇಶದಿಂದ ಬಂದ್ಬಿಡ್ತಾರೆ. ಬಾಂಬೆರೆಲ್ಲ ಸಿಕ್ಕಾಪಟ್ಟೆ ಬರ್ತಾರೆ. ಎಲ್ಲ ಈ ಕನ್ನಡ ಊರಿಗೂ ಬರೋಲ್ಲ ಇಲ್ಲಿ, ಎಲ್ಲ ಬರೀ ಇದೆ ಹಿಂದಿ ಇಂಗ್ಲೀಷು ಅದರಲ್ಲೇ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹಾಸ್ಟೆಲೆಲ್ಲ ಹೆಂಗಿರ್ತಾರೆ? ಹಾಸ್ಟೆಲಲ್ಲೆಲ್ಲ ಅದೇ ಅವ್ರಿಗೆ ಹೆಣ್ಮಕ್ಳಿಗೆ ಒಂದು ಐತೆ ಸಪ್ರೇಟು, ಅದ್ರಾಗಿರ್ತಾರೆ. ಗಂಡು ಮಕ್ಕಳು ಈ ಕಡೆ ಮೇಲ್ಗಡೆ ಇದ್ದಾರೆ, ಅವ್ರು ಅದ್ರಾಗಿರ್ತಾರೆ. ಆ ಡಾಬಾಗಳ ಹತ್ರ ಅಂತೂ ಆ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ರಾತ್ರಿ 12-1 ಗಂಟೆವರೆಗೂ ಎಲ್ಲ ಗಲಾಟೆ ಮಾಡ್ಕೊಂಡು ಕೇಕ್ ಹಾಕೊಂಡು ಓಡಾಡ್ತಿರ್ತಟ್ಟು. ಇಲ್ಲೆಲ್ಲ ಯಾರು ಹೇಳಲ್ಲ ಕೇಳಲ್ಲ. ಅಲ್ಲ, ಬೀಟ್ ಪೊಲೀಸ್ ಬರ್ತಾರಲ್ಲ ಅದ್ರ ಬಗ್ಗೆ ಪೊಲೀಸ್ ಬರ್ತಾರೆ, ಅವ್ರು ಬಂದಾಗ ಓಡೋಗ್ಬಿಡ್ತಾರೆ, ಅಲ್ಲಲ್ಲೇ ಬಚ್ಚಿಕೊಂಡ್ಬಿಡ್ತಾರೆ. ಅವ್ರು ಹತ್ತು ಹೋಗೋದು ನೋಡಿ ಹಿಂದೆನೇ ಸ್ಟಾರ್ಟ್ ಮಾಡ್ತಾರೆ ತಿರ್ಗಾ. ಪೊಲೀಸ್ನವ್ರು ಪಾಪ ಬಂದು ಹೊಡೆದು ಎಲ್ಲ ಮಾಡ್ತಾರೆ. ಆದ್ರೂ ಇವರು ಕಂಟ್ರೋಲ್ ಬರಲ್ಲ. ಇವರು ಹಾಸ್ಟ್ಲಿಂದ ಯಾವುದು ಏನು ಮಾಡಿಲ್ಲ, ಕಾಲೇಜಿಂದ ಹಾಸ್ಟ್ಲಿಂದ ಯಾವುದು ಏನು ಮಾಡಿಲ್ಲ. ಅವ್ರಿಗೆ ಸೆಕ್ಯೂರಿಟಿನೇ ಇಲ್ಲ ಬಿಡ್ರಿ, ನಂಗಿಲ್ಲ ಲಗಾಮಿಲ್ಲ. ವಿದ್ಯಾರ್ಥಿ ಸತ್ತೋಗಿದ್ದು ಅದಕ್ಕೇನೆ ಕಂಟ್ರೋಲ್ ಇದ್ರೆ ಒಳಗಡೆ ಇರ್ತಾರೆ, ಕಂಟ್ರೋಲ್ ಇದ್ರೆ ಬಿಟ್ಟು ಓಡಾಡ್ತಿರ್ತಾರೆ. ಈ ಥರ ಆಗಿದೆ ಇಲ್ಲಿ. ಸ್ವಲ್ಪ ದಯವಿಟ್ಟು ಇದೆಲ್ಲ ಕಂಟ್ರೋಲ್ ಆಗಿ ವ್ಯವಸ್ಥೆ ಮಾಡಿ ದಯವಿಟ್ಟು. ಹಯಾತ್ ಖಾನ್ ಅಂತ ನನ್ನ ಹೆಸರು. ಇಲ್ಲಿ ಅಕ್ಕಪಕ್ಕ ಭಾರಿ ತೊಂದರೆ ಕೊಡ್ತಾರೆ. ರಾತ್ರಿ 12 ಗಂಟೆ ಆದರೂ ಓಡಾಡ್ತಾರೆ. ಇಲ್ಲಿ ಪಾನ್ ಪರಾಕು ಗುಟ್ಕ ಎಲ್ಲ ಬೀರು ಬಾಟ್ಲು ಎಲ್ಲ ಸೈಡಿಗೆಲ್ಲ ಎಸಿತಾರೆ. ಎಲ್ಲ ಕೆಲಸ ಆ ಥರ ಮಾಡಿದ್ರೆ ರಾತ್ರಿ ಹೊತ್ತೊಂದು ಭಾರಿ ತೊಂದರೆ ಕೊಡ್ತಾರೆ. ಏನೇನಾಗ್ತೈತೆ? ಗಲಾಟೆ ಮಾಡೋದು, ಓಡಾಡೋದು, ವಿಷಲ್ ಹೊಡೆಯೋದು, ಡ್ಯಾನ್ಸ್ ಮಾಡೋದು, ಬಾಟ್ಲು ಎಲ್ಲ ಆಚೆಗೆ ಎಸೆಯೋದು, ಬೀಡಿ ಸಿಗರೇಟ್ ಎಲ್ಲ ಎಸೆಯೋದು, ಪಾನ್ ಪರಾಕು ನೋಡ್ರಿ, ಪಾನ್ ಪರಾಕು ಎಲ್ಲ ಉಗಿಯೋದು. ಇಲ್ಲಿ ಸಂಸಾರಿಕರು ಪಕ್ಕದಾಗಿದ್ದೀವಿ. ಏನು ಭಾರಿ ತೊಂದರೆ ಕೊಡ್ತಾರೆ. ಯಾರವರೆಲ್ಲ? ಎಲ್ಲ ಸ್ಕೂಲು ಹುಡುಗರು, ಫಾರ್ಮಸಿ ಕಾಲೇಜ್ ಹುಡುಗರು. ಎಷ್ಟು ಜನ ಇದ್ದಾರೆ? ಸುಮಾರು ಒಂದು 30 ಜನ ಇರ್ಬೋದು ಇಲ್ಲಿ. ರಾತ್ರಿ ಹೊತ್ತೆಲ್ಲ ಇಲ್ಲೆಲ್ಲ ಸುತ್ತ ಓಡಾಡ್ತಲೇ ಇರ್ತಾರೆ. 12 ಗಂಟೆ ಆಗಲಿ 1 ಗಂಟೆ ಆಗಲಿ ಡಕ್ ಹಾಕೊಂಡು ಕುಣಿಯೋದು. ಅಕ್ಕಪಕ್ಕದವ್ರಿಗೆಲ್ಲ ಭಾರಿ ತೊಂದರೆ. ಇದೇನು PG ಅವ್ರದೇನೆ? ಇದು PG ಅವ್ರದೇ ಪೇಜಿ. ಯಾರು ಬಂದು ಕೇಳಲ್ಲ ಎಲ್ಲ ಕೇಳಿ ಮಾಡಿ ಎಲ್ಲ ಮಾಡಾಡಿ ಎಲ್ಲ ಗೊತ್ತಾಗಿ ಗಲಾಟೆ ಮಾಡಿದಾಗ ನೋಡಿ ಗ್ಲಾಸ್ ಎಲ್ಲ ನೋಡಿ ಹೊಡೆದೋಗವು, ಎಲ್ಲ ಹೊಡೆದೋಗವು, ಇಲ್ಲೆಲ್ಲ ಉಗಿಯೋದು, ಅವರೇ ಎಲ್ಲ ಕೈಯಾಗಿ ಉದ್ದೋದು, ಕುಡ್ದು ಬಾಟ್ಲುಗಳು ಎಸೆಯೋದು ಆಚೆಗೆ. ಇಲ್ಲೆಲ್ಲ ಬಾಟ್ಲೆಲ್ಲ ಆಯ್ದು ಹಾಕಿದ್ವಿ ಎಷ್ಟೋ ದಿನ. ಕಾರ್ ಮೇಲೆ ಉಗಿಯೋದು ಬರೀ ಗಂಡು ಮಕ್ಕಳೇ ಎಲ್ಲನ. ಎಲ್ಲ ಉಗ್ದಿರೋದು ಅವ್ರೇನಾ? ಅವರೇ ಇಲ್ಲೆಲ್ಲ ಉಗ್ದಿರೋದೆಲ್ಲ ಅವರೇನೆ. ಪೊಲೀಸರು ಬರಲ್ವಾ? ಪೊಲೀಸವ್ರಿಗೆ 1-2 ಸರಿ ಹೇಳಿದ. ಅವ್ರು 1 ಸರಿ 2 ಸರಿ ಬಂದು ಎಲ್ಲ ಇದು ಮಾಡಿ ಹೋದ್ರು. ಅವರು ಬೈಕಿ 12 ಗಂಟೆ ರಾತ್ರಿಗೆಲ್ಲ ಕಾಲೇಜವ್ರಿಗೂ ಕರೆಸಿ ಅಧ್ಯಕ್ಷರು ನಾವು ಎಲ್ಲ ಕಳಿಸಿ ಗಲಾಟೆ ಮಾಡಿದೆ. ಏನು ಕ್ರಮ ತಗೊಂಡಿಲ್ಲ? ಏನು ಕ್ರಮ ತಗೊಂಡಿಲ್ಲ. ನಿಮ್ಮ ಹೆಸರು? ಸಿದ್ದರಾಜ್. ಇದು ಹನುಮಂತಪುರ.